ನಮಸ್ಕಾರ ಗೈಸ್, ನಾನಿವತ್ತು ಬಂದಿದ್ದೇನೆ ಬಲಾಂಜ ಫಾರ್ಮ್ಸ್ ನರ್ಸರಿ. ಇದು ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿರುವಂಥದ್ದು. ನಾನಿವತ್ತು ಅವರ ನರ್ಸರಿ ಬಂದಿದ್ದು. ದೊಡ್ಡ ನೋಡ್ತಿರ್ಬೋದು, ತುಂಬಾ ವೆರೈಟಿಯಾದ ಫ್ರೂಟ್ಸ್ ಎಲ್ಲ ಇದೆ. ಪ್ರತಿಯೊಂದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಆಗುವಂಥ ವೆರೈಟೀಸ್, ಪ್ರತಿಯೊಂದು ನಮ್ಮ ವೆದರಿಗೆ ಆಗುವಂತಹ ಪ್ರತಿಯೊಂದು ಫ್ರೂಟ್ಸ್ ಇದೆ. ಅದೇ ಬಾಳೆಗಿಡ ಇದೆ, ಅದೇ ತೆಂಗಿನ ಗಿಡ ಇದೆ, ಸೊ ಮಾವಿನದು ಪ್ರತಿಯೊಂದು ವೆರೈಟಿ. ಟೋಟಲ್ ಆಗಿ ಇವರಲ್ಲಿ ಒಂದು 900 ವೆರೈಟಿ ಆಫ್ ಫ್ರೂಟ್ಸ್ ಗಿಡಗಳು ಕೂಡ ಇಲ್ಲಿ ಇದೆ. ನೋಡ್ಬೋದು, ನೀವು ಇಲ್ಲಿಗೆ ಬರ್ಬೋದು. ನಿಮಗೆ ಇಲ್ಲಿ ಇವ್ರದ್ದು ಗೂಗಲಲ್ಲಿ ಕೂಡ ಇದೆ, ಅದೇ ಥರ ಇವರು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ ಅದನ್ನು ಇಟ್ಕೊಂಡು ನಿಮಗೆ ಒಂದು ಮನೆಯಲ್ಲಿ ನಿಮಗೆ ಗಿಡಗಳು ನಡಬೇಕಂದ್ರೆ ಯಾವುದೋ ನಿಮಗೆ ಹಣ್ಣಿದ ಹಂಪಲು ಯಾವುದೋ ಒಂದು ವೆರೈಟಿದು ನಿಮಗೆ ಬೇಕಿದ್ದರೆ ಸೊ ಇಲ್ಲಿಗೆ ಬಂದು ನೀವು ಭೇಟಿ ಕೊಡ್ಬೋದು. ಇಲ್ಲಿ ಚೆನ್ನಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ್ಯಾವ ಟೈಪದು ಗಿಡ ಇದೆ ಅಂತ. ನೀವು ಬನ್ನಿ, ನಾನೀಗ ಇಲ್ಲಿ ತಿಳ್ಕೊಳ್ತೀನಿ ಯಾವ ಟೈಪದು ಗಿಡ ಎಲ್ಲ ಇದೆ ಅಂತ. ಎಲ್ಲ ನಮಸ್ಕಾರ ಗೈಸ್, ನಾನಿವತ್ತು ಬಲ್ಲವಂಜ ಫಾರ್ಮಲ್ಲಿದ್ದೇನೆ. ಇದು ನರ್ಸರಿ. ಸೊ ಇಲ್ಲಿ ನೋಡ್ತಿರ್ಬೋದು, ಒಬ್ಬ ಚಿಕ್ಕ ಹುಡುಗ ಇದ್ದಾನೆ. ನೋಡು, ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಒಂದು ಕೃಷಿಯಲ್ಲೊಂದು ಇಷ್ಟು ಈಗ ಇರುವುದಂದರೆ ಕೃಷಿಯಲ್ಲೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಎಲ್ಲ ಕಮ್ಮಿ ಈಗ ಕೆಲವರಿಗೆಲ್ಲ. ಸೊ ಅಂಥದ್ರಲ್ಲಿ ಇಲ್ಲಿ ನೋಡ್ಬೋದು, ಚಿಕ್ಕ ಒಂದು ಹುಡುಗ ತುಂಬಾ ಒಂದು 900 ವೆರೈಟಿ ಇದೆ. ಎಲ್ಲ ಅದರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತಿಳ್ಕೊಂಡು ಪ್ರತಿಯೊಂದನ್ನು ಅವರ ತಂದೆಯವರಿಲ್ಲ. ಸೊ ತಂದೆಯವರಿಲ್ಲದ ಕಾರಣ ಇವರೇ ನಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ. ಸೊ ಅವರನ್ನು ಕೂಡ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡ್ತೇನೆ. ಇಂಥ ನೋಡುವ ನಮಗೆ ಸ್ವಲ್ಪ ಖುಷಿಯಾಗುತ್ತೆ. ಯಾಕಂದರೆ ನಾನೊಂದು ಬ್ಯಾಕ್ಗ್ರೌಂಡಿಂದ ಕೃಷಿ ಬ್ಯಾಕ್ಗ್ರೌಂಡಿಂದ ಬಂದರಿಂದ ನನಗೆ ಕೂಡ ಇಂಥ ಒಂದು ಚಿಕ್ಕ ಮಕ್ಕಳು ಕಾಣುವಾಗ ತುಂಬಾ ಖುಷಿಯಾಗುತ್ತೆ. ಸೊ ಇನ್ನೂ ಕೂಡ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಸ್ವಲ್ಪ ಕೃಷಿಯನ್ನು ನಾವು ಸ್ವಲ್ಪ ಬೆಳೆಸಬೇಕು. ಸೊ ಇಲ್ಲಿ ಅವರಿದ್ದಾರೆ, ಸೊ ಅವರ ಮಗ ಇದ್ದಾರೆ. ಸೊ ಅವರಲ್ಲಿ ನಾನು ಮಾತಾಡ್ತೇನೆ. ಸೊ ಅವರ ಇಂಟ್ರೊಡಕ್ಷನ್ ತಗೊಳ್ತೇನೆ. ಸೊ ಅವರು ಏನು ಮಾಡ್ತಾರೆ ಅಂತ ಈಗ ನಮ್ಮ ಮುಂದೆ ಇದ್ದಾರೆ. ಸೊ ಅವರಲ್ಲಿ ಕೇಳುವ, ನಿಮ್ಮ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ನಾನು ಅನಿಲ್ ಬಳೆಂಜ ಅವರ ಮಗ, 6ನೇ ಕ್ಲಾಸಲ್ಲಿ ಓದ್ತಾ ಇದ್ದೇನೆ, SDM ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಉಜಿರೆಯಲ್ಲಿ. ಓಕೆ. ನನ್ನ ಹವ್ಯಾಸ ಅಂದರೆ ಸ್ಕೂಲ್ನ ಹೋಮ್ವರ್ಕ್ ಎಲ್ಲ ಮುಗಿದ ಮೇಲೆ ಇದೇ ಕೆಲಸ ಮಾಡಿ ಅಪ್ಪ ಕೃಷಿ ಕಟ್ಟುವಾಗ ಅದನ್ನು ನೋಡಿ ನಾನು ಸಹ ಕೃಷಿ ಎಲ್ಲ ಹೇಗೆ ಇಂಟ್ರೆಸ್ಟ್ ಬಂತು? ಇಂಟ್ರೆಸ್ಟ್ ಬರಲಿಕ್ಕೆ ಕಾರಣ ಅಪ್ಪ, ನಾನು ಚಿಕ್ಕ ಇರುವಾಗ ಅಪ್ಪ ಎಲ್ಲ ಕೆಲಸ ಮಾಡ್ತಿದ್ರು. ಅದನ್ನು ನೋಡಿ ನಾನು ಸಹ ಕಲಿತೆ. ಕೃಷಿ ಕಟ್ಟೋದು ಕೂಡ ಹಾಗೆ, ಅಪ್ಪ ಕೃಷಿ ಕಟ್ಟುವಾಗ ಒಟ್ಟಿಗೆ ಕೂತ್ಕೊಂಡು ನಾನು ಸಹ ಕಟ್ಟಿದೆ. ಓಕೆ. ಈಗ ಇನ್ನು ಏನಂದರೆ ಮುಂದೆ ಸಹ ಇದನ್ನೇ ಕಂಟಿನ್ಯೂ ಮಾಡ್ತೇನೆ. ಓಕೆ. ಎಜುಕೇಷನ್ ಸಂಜೆ ಬಂದು ನೀವು ಮಾಡಿ ತುಂಬಾ ಖುಷಿಯಾಗುತ್ತೆ ನೋಡುವಾಗ. ಇಷ್ಟು ಚಿಕ್ಕ ಒಂದು ಹುಡುಗಿ ಇಷ್ಟೊಂದು ನಾಲೆಜ್ ಅದು ಕೃಷಿಯಲ್ಲಿರುವಾಗ ನಮಗೂ ಕೂಡ ಅಷ್ಟು ಇದಿಲ್ಲ. ಸೊ ನಿಮ್ಮನ್ನು ನೋಡಿ ತುಂಬಾ ಖುಷಿಯಾಗುತ್ತೆ. ಈಗ ಇನ್ನು ನೆಕ್ಸ್ಟ್ ಜನ್ರೇಷನ್ಗೆ ನೀವೇನು ಹೇಳ್ತೀರ? ಒಂದು ನೆಕ್ಸ್ಟ್ ಜನ್ರೇಷನ್ ಈ ಥರನೇ ಇದ್ದರೆ ಇನ್ನು ಗಿಡವನ್ನು ಉಳಿಸಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ಅಂದರೆ ಕೆಲವೀಗ ಮಕ್ಕಳಿದ್ದಾರೆ, ಅಂದರೆ ಕೆಲವರು ಸ್ವಲ್ಪ ಕೃಷಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಗ್ಗೆ ಸ್ವಲ್ಪ ಕಲಿತ್ರೆ ಇನ್ನೂ ಕೂಡ ಒಳ್ಳೆಯದಂತ. ಹೌದು, ನಿಮ್ಮ ನೋಡುವಾಗ ತುಂಬ ನನಗೆ ಕೂಡ ಖುಷಿ ಆಯಿತು. ಓಕೆ, ಒಳ್ಳೆಯದಾಗಲಿ ನಿಮಗೆ ಇದೇ ಥರ ಮಾಡಿ. ಓಕೆ, ನಂಗೆ ಎಕ್ಸ್ಪ್ಲೇನ್ ಮಾಡಿ ಯಾವ ಥರ ಇದೆ ಅಂತ. ಓಕೆ. ಇದು ಜಬೋಟಿಕಾಬಾ ಅಂತ. ಇದರಲ್ಲಿ ದ್ರಾಕ್ಷಿ ಥರ ಕಾಂಡದಲ್ಲಿ ಬರ್ತದೆ, ಬ್ರೌನ್ ಕಲರ್ ಹಣ್ಣು ಬರ್ತದೆ. ಅದಂದರೆ ಒಂದು ಶೇಡಲ್ಲಿ ಇದು ಮಾಡೋದಲ್ಲ? ಶೇಡಲ್ಲಿ ಕೂಡ ಆಗ್ತದೆ, ಬಿಸಿಲಲ್ಲಿ ಕೂಡ ಆಗ್ತದೆ. ಈಗ ಕೆಲವರು ಹೈಟ್ ಆಗೋದಿಲ್ಲ. ಈಗ ಕೆಲವೊಂದು ತೋಟ ಇಲ್ಲ ಇರ್ತಲ್ಲ, ತೋಟಗಾರಿ ಹೊಲ, ತೋಟದ ಒಳಗೆ ಸಹ ಹಾಕ್ಬೋದು, ಏನೋ ಪ್ರಾಬ್ಲಮ್ ಆಗಲ್ಲ. ಎಂತ ಆಗಲ್ಲ. ಓಕೆ. ಬೇರೆ ಇದು ಅರಾಕೌನ ಅಂತ. ಇದು ಕೂಡ ಅದರ ಥರನೇ ಪೇರಳೆ ಟೈಪಲ್ಲಿ ಬರುವಂಥದ್ದು. ಇದಾ? ಓಕೆ. ಇದಂದರೆ ಹೇಗೆ ಹಣ್ಣು ಹೇಗಿರುತ್ತೆ? ಅದು ಹಣ್ಣು ಸ್ವಲ್ಪ ರೆಡ್ಡಿಶ್ ಕಲರ್, ಮೆರೂನ್ ಕಲರು, ಒಳಗೆ ಪೇರಳೆ ಆಗಿ. ಅದನ್ನು ಗಿಡ ಜಾಸ್ತಿ ಗ್ರೋ ಆಗುತ್ತಲ್ಲ, ದೊಡ್ಡದಾಗುತ್ತಲ್ಲ ನಮಗೆ? ಜಾಸ್ತಿ ದೊಡ್ಡಾಗಲ್ಲ, ಇಷ್ಟು ಎತ್ತರ. ಈಗ ಕೆಲವರಿಗೆ ಅಂದರೆ ಮನೆಯಲ್ಲಿ ಎಲ್ಲ ಜಾಗ ಇರಲ್ಲ, ಮನೆಯಲ್ಲಿ ಪಾಟಲ್ಲಿ ಕೂಡ ಹಾಕ್ಬೋದು. ಅದಾಗ್ಬೋದಲ್ಲ? ಓಕೆ. ಡ್ರಮ್ಮಲ್ಲಿ ಇದೇ ಪೇರಳೆ ಟೈಪ್ ಇರುತ್ತಲ್ಲ? ಪೇರಳೆ ಟೈಪಲ್ಲಿ. ಓಕೆ. ಇದು ಯಾವ ಗಿಡ? ಇದು ಬಿಂಬ್ಳಿ ಅಂತ ಹೇಳ್ತೇವಲ್ಲ ನಾವು. ಇದು ಇಂಬ್ಲಿ ಅಂತ ಹೇಳ್ತಾ ಅದ? ಗೋಲ್ಡನ್ ಕಲರ್. ಓಕೆ. ಅದು ದೊಡ್ಡದಾಗುತ್ತಾ? ಸ್ಟಾರ್ ಅದಲ್ಲ? ಸ್ಟಾರ್ ಅದಲ್ಲ, ಅದು ಬೇರೆ, ಅದು ಸ್ವೀಟ್ ಇದೆ. ಓಕೆ. ಇದು ಬಿಳಿಂಬೆ, ಅದರಲ್ಲಿ ಬಿಂಬಳೆಯಲ್ಲಿ ಗೋಲ್ಡನ್ ಕಲರ್ ಇದಲ್ಲ? ಓಕೆ. ಓಕೆ. ನಾರ್ಮಲ್ ಆದರೆ ಗ್ರೀನ್ ಕಲರಲ್ಲಿ ಬರ್ತದೆ. ಓಕೆ. ಇದು ಮಟೋ ಅಂತ. ಓಕೆ. ರಂಬುಟಾನ್ ಥರನೇ, ರಂಬುಟಾನ್ ಥರ ಇದಕ್ಕೆ ಹೇರ್ ಇರುವುದಿಲ್ಲ, ಸಾಫ್ಟ್ ಆಗಿರುತ್ತೆ. ಇದಂದ್ರೆ ಎಲ್ಲಿ ಅಂದರೆ ತೋಟದಲ್ಲಿ ಬೆಳೆಸ್ಬೋದಲ್ಲ? ತೋಟದಲ್ಲಿ ನೆಡ್ಬೋದು, ತೆಂಗಿನ ಮರದ ಎಡೆಯಲ್ಲಿ ನೆಡ್ಬೋದು. ಕೆಲವರಿಗೆ ತೋಟ ಇರುತ್ತೆ, ಕೆಲವರಿಗೆ ಜಾಗ ಇರುವುದಿಲ್ಲ. ಸೊ ಕೆಲವು ಅಂದರೆ ಜಾಗ ಇಲ್ಲದ ತೋಟದಲ್ಲಿ ನೆಡಬೇಕು.
ತೋಟದಲ್ಲಿ ಅಡಿಕೆ ಮರದ ಸೈಡಲ್ಲೆಲ್ಲ ನಡ್ಬೋದು. ಅಂದರೆ ಜಾಸ್ತಿ ಬಿಸಿಲು ಬೇಕಾಲ್ಲಂದರೆ ನೀರಿನ ಅಂಶ ಜಾಸ್ತಿ ಇದ್ರೆ ಅಂಶ ಕಡಿಮೆ. ಅಂದರೆ ಈಗ ತೋಟದಲ್ಲಿ ನೆಟ್ಟರೆ ಈಗ ಸ್ಪ್ರಿಂಕ್ಲರ್ ಎಲ್ಲ ಹಾಕುವಾಗ ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ, ಸೊ ಹಾಗೇನು ಪ್ರಾಬ್ಲಮ್ ಆಗಲ್ಲ. ಎಂತ ಆಗಲ್ಲ. ಓಕೆ. ಮತ್ತು ಇದು ಕಟ್ನಾಟ ಅಂತ. ಕಟ್ನೆಟ್ ಅಂದರೆ ಅದು ನಟ್ಟು ಒಂದು ಟೈಪ್ ನಮ್ಮ ವಾಲ್ನಟ್ ಇರುತ್ತೆ, ಸೊ ಆ ಟೈಪಲ್ಲ. ಓಕೆ ಟೈಪ್ ಇದು ನಟ್ಟು. ಓಕೆ. ಜಾಸ್ತಿ ಹೈಟ್ ಹೋಗಲ್ಲ, ಮೀಡಿಯಮ್ ಅಲ್ಲಿ ಬರ್ತದೆ. ಅಂದರೆ ಇದು ತೋಟದ ಒಳಗಡೆ ಹಾಕ್ಬೋದು. ಓಕೆ. ಅಂದರೆ ಎಷ್ಟು ವರ್ಷಕ್ಕೆ ಇದು ಕಾಯಿ ಬಿಡುತ್ತೆ? ಇದು 2-3 ವರ್ಷ. ಅಂದರೆ ಈಗ ನಮ್ಮ ವೆದರಿಗೆ ಆಗುತ್ತಾ? ಆಗ್ತದೆ. ನಮ್ಮ ವೆದರಿಗೆ ಆಗುವಂಥ ಗಿಡ ಮಾತ್ರ ನಾವು ಮಾಡಿದ್ವಿ. ಓಕೆ. ನಮ್ಮ ಯಾವುದೆಲ್ಲ ನಿಮ್ಮ ವೆರೈಟಿ ಅದು ಸ್ಪೆಷಲ್ ವೆರೈಟೀಸ್ ಎಲ್ಲ? ಸ್ಪೆಷಲ್ ವೆರೈಟಿ ಅಂತ ಎಲ್ಲ ಕೆಲವು ಜನಕ್ಕೆ ಕೆಲವು ವೆರೈಟಿ ಇಷ್ಟ ಆಗ್ತದೆ. ಇದರಲ್ಲಿ ಸ್ಪೆಷಲ್ ವೆರೈಟಿ ಇದು ಯಾವುದು ಬಾಳೆ? ಇದು ಡಾಗ್ ಬಾಳೆ ಅಂತ. ಇಷ್ಟು ಎತ್ತರದಲ್ಲಿ ಬಾಳೆ ಕಮ್ಮಿ ಆಗ್ತದೆ. ತುಂಬ ಹೈಟ್ ಹೋಗುದಿಲ್ಲ. ಬಾಳೆ ಎಂತ ದೊಡ್ಡದಾಗಿರುತ್ತೆ? ಮೈಸೂರು ಆ ಥರ ಇರುತ್ತಲ್ಲ? ಮೈಸೂರಲ್ಲಿ ಕ್ಯಾವೆಂಡಿಶ್ ಥರ ಇರುತ್ತಲ್ಲ. ಓಕೆ. ಕ್ಯಾವೆಂಡಿಶ್ ಥರ ಇದು ಸ್ವಲ್ಪ ಬೇರೆ ವೆರೈಟಿ ಅಲ್ಲ? ಇದು ಗ್ರುಮಿಕ್ಸಾಮ ಚೆರಿ ಅಂತ. ಚೆರಿಯಲ್ಲಿ ಚಿಕ್ಕ ಚೆರಿ ಇದಲ್ಲ. ಓಕೆ. ರೆಡ್ ಕಲರ್. ಇದು ಯಾವ ಗಿಡ? ಇದು ಸ್ವೀಟ್ ಹಸಿರುಳ್ಳ ಚೆರಿ ಅಂತ. ರೆಡ್ ಕಲರ್ ಚೆರಿ ಇರ್ತದೆ. ಓಕೆ. ಇದಂದ್ರೆ ಹೇಗೆ? ಇದು ಸ್ವಲ್ಪ ಬುಷ್ ಆಗಿ ಇರ್ತದೆ. ತೋಟದಲ್ಲಿ ನೆಡಬಹುದಲ್ಲ? ಅಂಗಳದಲ್ಲಿ ಬಿಸಿಲು ಜಾಸ್ತಿ ಬೇಕಾ? ಬಿಸಿಲು ಸ್ವಲ್ಪ ಬೇಕಾಗ್ತದೆ. ಈಗ ಬಿಸಿಲು ಬೇಡ. ಇದೆಲ್ಲ ನಮಗೆ ಜಾಸ್ತಿ ಬಿಸಿಲು ಬೇಡ, ಅದು ಇದರಲ್ಲಿ ಇದು ಮಾಡ್ಬೋದು, ನಡ್ಬೋದಲ್ಲ? ಓಕೆ. ಗುಡ್ಡೆಲ್ಲ ಹಾಕ್ಬೇಕಂತಿಲ್ಲ. ಇದು ಲಾಂಗ್ ಗೌನ್ ಅಂತ ಅಂಗಡಿಯಲ್ಲಿ ಲಿಚ್ಚಿ ಅಂತ ಸಿಗ್ತದೆ. ಲಿಚ್ಚಿ. ಓಕೆ. ಅದು ಸಣ್ಣ ಟೈಪಲ್ಲಿ ಇರುತ್ತೆ, ಚಿಕ್ಕದಲ್ಲ? ನೆಲ್ಲಿಕಾಯಿ ಟೈಪ್ಸ್ ಅಲ್ಲ, ಅದನ್ನೇ ಸ್ವಲ್ಪ ಮೀಡಿಯಮ್ ಸೈಜ್. ಅದು ಎಲ್ಲಿ ತೋಟದಲ್ಲಿ ನಡ್ಬೋದಾ ಅಲ್ಲ? ಅದಕ್ಕೆ ಸ್ವಲ್ಪ ಬಿಸಿಲು ಬೇಕಾಗ್ತದೆ. ಅಂದರೆ ತೋಟದಲ್ಲಿ ನಡ್ಬೋದು, ಬಟ್ ಕಾಯೆಲ್ಲ ಅಷ್ಟು ಬಿಡುವುದಿಲ್ಲಲ್ಲ? ಈಗ ನಾವು ರಾಂಬುಟಾನ್ ನಟ್ಟಾಗೆ ಅದೇ ಟೈಪ್. ಇದು ಚುಪಾ ಚುಪಾ ಅಂತ. ಚುಪಾ ಅಂದರೆ ಇದು ಇಷ್ಟು ದೊಡ್ಡ ಹಣ್ಣು ಬರ್ತದೆ, ಒಳಗೆ ಯೆಲ್ಲೋ ಕಲರ್ ಸ್ವೀಟ್ ಇರ್ತದೆ. ಇದನ್ನು ಗಿಡ ನೋಡುವಾಗ ನಮಗೆ ಒಂದು ಉಪ್ಪಲ್ಗೆ ಅಂತ ಹೇಳ್ತೇವೆ ನಾವು, ಸೊ ಅದೇ ಥರ ಇದೆ. ಹಣ್ಣು ಚಂದ ಇರ್ತದೆ. ಓಕೆ. ಇದು ನಮ್ಮದು ಇದಲ್ಲ, ಅಂದರೆ ಅವಕಾಡು. ಇದಂದರೆ ನಮ್ಮ ಊರಲ್ಲಿ ಆಗುವಂಥದ್ದು. ಈಗ ಅಂದರೆ ಕೆಲವರಿಗೆ ಬೀಜ ಹಾಕಿ ಇದು ಮಾಡ್ತಾರೆ. ಬೀಜ ಹಾಕಿದ್ದು ಕೆಲವು ಎಲ್ಲದರಲ್ಲಿ ಕಾಯಿ ಆಗಲ್ಲ. ಒಂದು ಮರ ದೊಡ್ಡದಾಗುತ್ತೆ, ಎಷ್ಟು ವರ್ಷ ಆಗಿರುತ್ತೆ, ಬಟ್ ಕಾಯಿ ಇದಾಗಲ್ಲ. ಇದು ನಟಲ್ ಪ್ಲಮ್ ಅಂತ. ಇದು ಪ್ಲಮ್ ಅಲ್ಲಿ ಒಂದು ವೆರೈಟಿ ಇದಲ್ಲ. ಓಕೆ. ಅಂದರೆ ಯಾವ ಟೈಪ್ ಇರುತ್ತೆ ಕಾಯಿ? ಮೆರೂನ್ ಕಲರ್ ಚಂದ ಇರ್ತದೆ. ಇದು ಅಬ್ಯೂ ಫ್ರೂಟ್ ಅಂತ. ಇದು ಚಿಕ್ಕು ಥರ, ಹೊರಗಡೆ ಯೆಲ್ಲೋ ಕಲರ್. ಸ್ವಲ್ಪ ಅಂದರೆ ಚಿಕ್ಕ ಅಂದರೆ ಸ್ವಲ್ಪ ಅದು ಮಾವಿನ ಟೈಪ್ ಇರುತ್ತೆ, ಹೊರಗಡೆಯಿಂದ ಇದಾಗುತ್ತಲ್ಲ? ಓಕೆ. ಸ್ವಲ್ಪ ಬಿಸಿಲು ಬೇಕಿದೆ ಕಾಯಿ ಬರಲಿಕ್ಕೆ. ಅಂದರೆ ತೋಟದ ನಡುವಲ್ಲಿ ಆಗಲ್ಲ? ತೋಟದಲ್ಲಿ ಆಗಲ್ಲ. ತೋಟದ ಸೈಡಲ್ಲಿ ಬಿಸಿಲು ಕಡೆ ಇದ್ದರೆ ಅಲ್ಲೆಲ್ಲ ನಡ್ಬೋದು. ಇದು ಮಿರಾಕಲ್ ಫ್ರೂಟ್ ಅಂತ. ಇದನ್ನು ತಿಂದು 3 ಗಂಟೆ ಹೊತ್ತು ಎಂತ ಹುಳಿ ತಿಂದರೆ ಕೂಡ ಸ್ವೀಟ್ ಆಗುತ್ತಲ್ಲ ಇದು? ಓಕೆ. ಓಕೆ. ಅಂದರೆ ಇದು ತುಂಬ ದೊಡ್ಡದಾಗುತ್ತಾ ಮರ? ತುಂಬ ದೊಡ್ಡ ಆಗಲ್ಲ, ಬುಷ್ ಆಗಿ ಬರ್ತದೆ. ನಾರ್ಮಲ್. ಇದಂದ್ರೆ ಹೇಗೆ ಶೇಡ್ ಬೇಕಾ ಅಲ್ಲ? ಶೇಡಲ್ಲಿ ಕೂಡ ಆಗ್ತದೆ, ಬಿಸಿಲಲ್ಲಿ ಕೂಡ ಆಗ್ತದೆ. ಓಕೆ. ಇದು ಯಾವುದು? ಇದು ಸ್ಪೇನ್ ಸ್ವೀಟ್. ಇದು ಈಗ ಜಸ್ಟ್ ನೀವು ಗ್ರಾಫ್ಟ್ ಮಾಡಿ ಇಟ್ಟದಲ್ಲ? ಇದು ಕೆಲವು ಚಿಗುರು ಬಂದಿದೆ, ಇನ್ನು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಅದು ಲೆಮನ್ ಅಂತ? ಲೆಮನ್ ಅಲ್ಲ, ಚಕೋತ ಅಂತ ಹೇಳ್ತಾರೆ. ಚಕೋತ ದೊಡ್ಡದಾಗಿ. ಸ್ಪೇನ್ ಸ್ವೀಟ್ ಪಮೆಲ ಅಂತ. ಗೊತ್ತಾಯ್ತು. ಸ್ವೀಟ್ ವೆರೈಟಿ. ಓಕೆ. ಇದು ಯಾವ ಬಾಳೆ ಗಿಡ? ಇದು ಯಾವುದು? ಇದು ಫ್ರೈ ಟೊಂಕಾ ಲ್ಯಾಗಿಟ್ ಅಂತ. ಈ ಬಾಳೆ ಉದ್ದ ಗೊನೆ ಬರ್ತದೆ, ತುಂಬ ಎತ್ತರದಿಂದ ಉದ್ದ ಬರುವಂಥದ್ದು, ಚಿಕ್ಕ ಚಿಕ್ಕ ಹಣ್ಣು. ಚಿಕ್ಕ ಹಣ್ಣು. ಓಕೆ. ಇದೆಲ್ಲ ಲೆಮನ್ಸ್ ಅಲ್ಲ ಇದೆಲ್ಲ? ಇದಕ್ಕೆ ಗ್ರೇಪ್ ಫ್ರೂಟ್ ಅಂತ ಹೇಳ್ತಾರೆ. ಯಾವುದಕ್ಕೆ? ಇದು ಡಯಟಿಗೆಲ್ಲ ಜಾಸ್ತಿ ಯೂಸ್ ಆಗ್ತದೆ. ಇದಲ್ಲ ಅಂದರೆ ಲೆಮನ್ ಟೈಪ್ ಇರುತ್ತಾ? ಲೆಮನ್ ಟೈಪ್ ಅಲ್ಲ, ಸ್ವಲ್ಪ ಮೂಸಂಬಿ ಟೈಪ್. ಸ್ವಲ್ಪ ಒಗರು. ಓಕೆ. ಇದರಲ್ಲಿ ಈ ಸೈಡಲ್ಲಿ ಇರೋದು ಲೆಮನ್ ಇದಲ್ಲ? ಇದು ಅಂಬಟೆಯಲ್ಲಿ ಬೀಜ ಇರುವುದಿಲ್ಲ, ಸೀಡ್ಲೆಸ್ ಅಂಬಟೆಲ್ಲ. ಓಕೆ. ಅದನ್ನು ಎಷ್ಟು ವರ್ಷಕ್ಕೆ ಆಗುತ್ತೆ ಇದು? ಇದನ್ನು ಈಗಲೇ ಹೂವಾಗಲಿಕ್ಕೆ ಸ್ಟಾರ್ಟ್ ಆಯಿತು, ಇನ್ನು
ಅಂದರೆ ಇದಕ್ಕೆ ಹೇಗೆ ಅಂದರೆ ಈಗ ಬಿಸಿಲು ಜಾಸ್ತಿ ಬೇಕಂತಲ್ಲ, ಬಿಸಿಲು ಸ್ವಲ್ಪ ಬೇಕಾಗ್ತದೆ. ಅಂದರೆ ನಾನು ಮನೇಲಿ ನಟ್ಟಿದ್ದೆ, ಅದು ಒಮ್ಮೆ ಇದು ಕಾಯಿ ಬಿಟ್ಟಿತ್ತು, ಮತ್ತು ಸ್ವಲ್ಪ ಮರ ಸ್ವಲ್ಪ ಅಡ್ಡ ಬರುವಾಗ ಸತ್ತೋಯ್ತು. ಸ್ವಲ್ಪ ಬೇಕಾಗುತ್ತೆ. ಇದು ಯಾವುದು, ಇದು ಯಾವ ಬಾಳೆ ಇದು? ನೋನೋ ಬನಾನ ಅಂತ. ಹ್ಞೂ, ಇದರಲ್ಲಿ ಕಾಯಿ ಬರೋದಿಲ್ಲ, ಇದು ಸುಮ್ಮನೆ ಶೋಯಿಗೆ ಇರುವುದು. ಶೋಗೆ ಮಾತ್ರ. ಓಕೆ ಓಕೆ. ಅದಕ್ಕೆ ಅಂತ ಒಂಥರ ಕಲರ್ ಒಂಥರ ಚೆನ್ನಾಗಿದೆ. ಸೊ ಗಾರ್ಡನಲ್ಲಿ ಮಾಡಲಿಕ್ಕೆ ಮಾಡ್ಬೋದು. ಇದು ಯಾವುದು? ಇದು ನೀಮಲ್ಲಿ ರೆಡ್ ಕಲರ್ ವೆರೈಟಿ. ಹಾಂ ಹಾಂ ಹಾಂ. ಇದು ನೀಮಲ್ಲಿ ಹ್ಞೂ ರೆಡ್. ಹ್ಞೂ ಹ್ಞೂ. ಇದು ಯಾವ ಗಿಡ ಇದು? ಇದು ಎಂತ ಹೆಸರು ಪಾಲಾಶ ಅಲ್ಲ? ಕಾಯಿ ಬಿಡುತ್ತೆ ಅದರಲ್ಲಿ? ಕಾಯಿ ಆಗಲ್ಲ. ಇದು ಇದು ಎಂತ ಇದಕ್ಕೆ ಗಿಡ ನಡುದು ಅಂದರೆ ಈಗ ಗಾರ್ಡನಲ್ಲ? ಓಕೆ. ಹಾಂ, ಗಾರ್ಡನಿಗೆ ಮತ್ತು ಅದರದ್ದು ಮೆಡಿಸಿನಲ್ ಯೂಸ್ ಸ್ವಲ್ಪ ಉಂಟು. ಹಾಂ ಹಾಂ ಹಾಂ. ಒಬ್ಬರು ಹೇಳಿದ್ರು ಅಂತ ಹಾಕಿದ್ದಾರೆ. ಓಕೆ. ಇದು ಯಾವುದು ಗಿಡ ಇದು? ಇದು ಎಂತ ಕ್ಯಾಪ್ಟಸ್ ಅಲ್ಲಿ ಹ್ಞೂ. ಪೆರುವಿನ್ ಆಪಲ್ ಕ್ಯಾಪ್ಟಸ್ ಅಂತ. ಓಕೆ ಓಕೆ. ಇದಾದ್ರೆ ಲಿಚ್ಚಿ ಲಿಚ್ಚಿ ಥರ ಹೇಳಿದಲ್ಲ, ಹೌದು, ಅದರಲ್ಲಿ ಇನ್ನೊಂದು ವೆರೈಟಿ. ಇನ್ನೊಂದು ವೆರೈಟಿ. ಓಕೆ. ಇದು ರಾಮ್ಟನ್ ಯಾವುದು? ಲಿಚಿ ಸೇಮ್? ಇದೆಲ್ಲ ಲಿಚ್ಚಿ ಅಂತ ಹೇಳುದು, ಅದರಲ್ಲಿ ಲಾಂಗ್ ಉಂಟು. ಹಾಂ ಹಾಂ ಹಾಂ. ಇದು ಯಾವುದು? ಚೆರಿ ಅಲ್ಲ? ಯಾವುದು? ಇದು ಮಲ್ಬೇರಿ ಅಂತ. ಮಲ್ಬೇರಿ. ಇದು ಸ್ವೀಟ್ ಹೈಬ್ರಿಡ್ ಸ್ವೀಟ್ ಲೂವಿ ಅಂತ. ಹಾಂ ಹಾಂ. ಮೀಡಿಯಂ ಟೆನ್ನಿಸ್ ಬಾಲ್ ಸೈಜಲ್ಲಿ ಬರ್ತದೆ. ಹಾಂ ಹಾಂ. ಇದಂದರೆ ಈಗ ಕಾಯಿ ಬಿಟ್ಟಿದೆಯಲ್ಲ ಯಾವುದ್ರಲ್ಲಿ? ಇದರಲ್ಲಿ? ಮಲ್ಬೇರಿಯಲ್ಲಿ ಕಾಯಿ ಇರ್ತದೆ. ಅದು ಚಿಕ್ಕ ಗಿಡದಲ್ಲೇ ಆಗ್ತದೆ. ಹಾಂ ಹಾಂ. ಮತ್ತೆ ಇದು ಡುರಿಯನ್ ಅಂತ, ವಾಸನೆ ಹಣ್ಣು ಅಂತ ಹೇಳ್ತಾರೆ. ಹಾಂ ಹಾಂ. ಹಲಸಿನಕಾಯಿ ಹಾಗೆ ಥೈಲ್ಯಾಂಡಲ್ಲಿ ಇರುವಂಥ ಒಂದು ವೆರೈಟಿ. ಯಾವುದಾದ? ನಮಗೆ ಹಲಸಿನಕಾಯಿ ಇದ್ದಾಗ ಅವರಿಗೆ. ಹಾಂ ಹಾಂ ಹಾಂ. ಇದು ರಾಂಬಾಯಿ ಅಂತ, ಹಾಂ. ದ್ರಾಕ್ಷಿ ಗೊಂಚಲ ಥರ ಯೆಲ್ಲೋ ಕಲರ್ ಬರ್ತದೆ. ಹ್ಞೂ ಹ್ಞೂ. ಇದೆಲ್ಲ ಮಾವಿನ ಗಿಡ? ಇದು ಮಾವಿನ ಗಿಡ, ಬೀಜದ ಗಿಡ. ಯಾವೆಲ್ಲ ವೆರೈಟಿ ಇದೆ? ಇದು ಬೀಜದಿಂದ ನಾವು ಇನ್ನು ಕಸಿ ಕಟ್ಟಬೇಕಷ್ಟೇ? ಓಕೆ. ಕಟ್ಟಿದ ಗಿಡ ಇನ್ನು ಮೇಲೆ ಉಂಟು. ಅಂದರೆ ನೀವೇ ಅಲ್ಲಿ ಕಸಿ ಕಟ್ಟಿ ಇದು ಮಾಡೋದಲ್ಲ, ಗಿಡ ಮಾಡೋದಲ್ಲ? ಓಕೆ. ಅಂದರೆ ನೀವು ಔಟ್ಸ್ ಇದು ಯಾವ ಬಾಲ್ ಇದು? ಇದು ಬ್ಲೂ ಜಾವ ಬನಾನ ಅಂತ, ಬ್ಲೂ ಬನಾನ ಅಂತ ಹೇಳ್ತಾರೆ. ಹಾಂ ಹಾಂ. ಇದು ಜಪಾನೀಸ್ ಮೂಂಗಿ ಬನಾನ ಅಂತ, ಸಿಪ್ಪೆ ತೆಗೆಯದೆ ಹಾಗೆ ತಿನ್ಬೋದು. ಅಂದರೆ ಈಗ ಸಿಪ್ಪೆ ಬಿಸಾಕು ಅಂತಿಲ್ಲ? ತೆಗಿಲಿಕ್ಕೆ ಇಲ್ಲ. ಹ್ಞೂ. ನೋಡಿ, ಇದು ಮಿನಿಯೇಚರ್ ಕೋಕೋನಟ್ ಅಂತ. ಹಾಂ. ನೋಡಿ, ತೆಂಗಿನಕಾಯಿ ಥರಾನೇ 3 ಕಣ್ಣು ಸಹ ಉಂಟು. ಹಾಂ ಹಾಂ. ಇದು ಯಾವುದಕ್ಕೆ ಯೂಸ್ ಆಗುತ್ತೆ? ಸುಮ್ಮನೆ ಶೋಯಿಗೆ. ಶೋಗೆ ಮಾತ್ರ? ಚಿಕ್ಕ ತೆಂಗಿನಕಾಯಿ ಗಾರ್ಡನಲ್ಲೆಲ್ಲ ಚೆಂದ ಕಾಣಿಸ್ತದೆ. ಹಾಂ ಹಾಂ ಹಾಂ. ಇದು ಯಾವುದು ತೆಂಗಿನ ಗಿಡದ್ದು? ಇದು ತೆಂಗಿನ ಗಿಡದಲ್ಲಿ ಅರೋಮ್ಯಾಟಿಕ್ ಕೋಕೋನಟ್. ಅಂದರೆ ಚಿಕ್ಕ ಗಿಡದಲ್ಲಿ ಇದಾಗುತ್ತಲ್ಲ? ಅದಲ್ಲ, ಇದು ಪಂದಾನ್ ಪರಿಮಳದ ಕೋಕೋನಟ್ ಅದು. ಹಾಂ ಹಾಂ. ಇದು ಯಾವುದು? ಇದು ಅನೋನಾ ಪಾಪಿಲಿಯೋನಿಲಾ ಅಂತ, ಸೀತಾಫಲದಲ್ಲಿ. ಓಕೆ. ಇದು ಪೀಚ್ ಪಾಮ್ ಅಂತ, ಅಡಿಕೆ ತರ ಬರ್ತದೆ. ಇದನ್ನು ಥೈಲ್ಯಾಂಡಲ್ಲಿ ಚಿಪ್ಸ್ ಎಲ್ಲ ಮಾಡ್ತಾರೆ. ಹಾಂ ಹಾಂ. ಇದಲ್ಲ? ಇದು ಮಿಲ್ಕ್ ಫ್ರೂಟ್ ಅಂತ. ಹಾಂ. ಹೊರಗಡೆಯಿಂದ ಪರ್ಪಲ್ ಕಲರ್. ಹ್ಞೂ. ನೋಡಿ, ಎಲೆ. ಹಾಂ, ಎಲ್ಲ ಗೋಲ್ಡ್. ಓಕೆ, ಕಾಪರ್ ಟೈಪಲ್ಲ. ಅಂದರೆ ನಾವು ನೋಡುವಾಗ ನಾವು ಅಂದ್ಕೊಳ್ಬೇಕು ಬಿಸಿಲಿಗೆ ಇದಾಗಿದೆ ಅಂತ. ಸೊ ಎಲೆನೀರ್ದು ಹೀಗೆ ಎಲೆ ಆ ಥರ. ಹಾಂ ಹಾಂ ಹಾಂ. ಅದೇ ನಾನು ಬರುವ ನೋಡಿದೆ, ಏನು ಬಿಸಿಲಲ್ಲಿ ಇದಾಗಿದೆ ಅಂತ. ಸೊ ಅದು ಎಲೆ ಅದೇ ಟೈಪ್. ಎಲೆ ಆ ಥರ. ಇದು ಸೀಡ್ಲೆಸ್ ಲೆಮನ್. ಹ್ಞೂ. ಲೆಮನಲ್ಲಿ ಬೀಜವೇ ಇರುವುದು. ಇದು ವಾಟರ್ ಆ್ಯಪಲ್ ಅಲ್ಲಿ ಡುಂಗುಲ್ ಅನ್ನುವ ವೆರೈಟಿ. ಇದು ಯಾವ ವೆರೈಟಿ ಇದು? ಡುಂಗುಲ್ ಅಂತ. ಹಾಂ ಹಾಂ. ಇದು ಪೈನಾಪಲ್ ಅಲ್ಲಿ ಕೆಲವು ಪೈನಾಪಲ್ ವೆರೈಟಿ ಇದೆ. ಪೈನಾಪಲ್ ಬೇಕು ಅವರಿಗೆ, ಪೈನಾಪಲ್ ಇದೆ. ಇದು ವಿಯೆನ್ನರ್ ಗೋ ಅಂತ. ಹಾಂ, ಇದಲ್ಲ? ಅಂಗಡಿಯಲ್ಲಿ ಕೆಜಿ ಪೇರಳೆ ಅಂತ ಹೇಳ್ತಾರೆ. ಹಾಂ ಹಾಂ ಹಾಂ. ಮತ್ತೆ ಅದು ಪರ್ಪಲ್ ಡಾರ್ಕ್ ಗೋ ಅಂತ, ಹಾಂ. ಚಿಕ್ಕ ಗಿಡದಲ್ಲಿ ಪರ್ಪಲ್ ಕಲರ್ ಹಾಂ ಹಾಂ. ಪೇರಳೆ.
ಇದು ಮಂಗಳ ಅರ್ಲಿ ಅಂತ ಹೇಳ್ತೀವಿ. ಅದು ನಮ್ಮ ಊರಲ್ಲಿ ಆಗುತ್ತಾ? ಒಂದು ವೆರೈಟಿ ಹಾಂ, ಇದು ವಿಯೆಟ್ನಾಂ ಅರ್ಲಿ ಅಂತ ಒಂದೇ ವರ್ಷದಲ್ಲಿ ಕಾಯಿ ಆಗ್ತದೆ. ಇದಲ್ಲ, ಓಕೆ. ಇದು ರುದ್ರಾಕ್ಷಿ ಅಂತ, ರುದ್ರಾಕ್ಷಿ ಥರ ಹಲಸು. ಹಾಂ, ಅಂದರೆ ನಮ್ಮ ಊರಲ್ಲಿ ಆಗುತ್ತೆ. ನಮ್ಮ ಊರಲ್ಲಿ ಆಗ್ತದೆ. ಎಷ್ಟು ವರ್ಷ ಬೇಕು ಕಾಯಿ? ಅದು 2 ರಿಂದ 3. ಇದು ರೆಡ್ ಆ್ಯಂಡ್ ಸೂಪರ್ ರೆಡ್ ಅಂತ. ಹ್ಞೂ ಪರ್ಪಲ್ ಜಿ ಅಂತ ಹೂವು. ಹ್ಞೂ. ಇದು ಪೈನಾಪಲ್ ಜಾಕ್ ಅಂತ. ಹಾಂ, ಪೈನಾಪಲ್ ತೆಗೆದು ತಿಂದಾಗಿ ತಿನ್ನುವಂಥದ್ದು. ಹಾಂ, ಇದನ್ನು ಕೂಡ, ಓಕೆ. ಇದು ಜೆಂಜೋನ್ ಅಂತ ರೆಡ್ ಕಲರ್ ವೆರೈಟಿ. ಹ್ಞೂ. ಇದು ಮುಸುಂಬಿಯಲ್ಲಿ ಸ್ವೀಟ್ ಮಾಲ್ಟಾ ಅಂತ. ಹಾಂ, ಮುಸುಂಬಿಯಲ್ಲಿ ಇದೆಲ್ಲ ನಮ್ಮ ವೆದರಲ್ಲಿ ಆಗುವಂಥದ್ದಲ್ಲ. ಅದರಲ್ಲಿ ಆಗುವಂಥದ್ದು ಅದೊಂದೇ ಮುಸುಂಬಿ ನಮ್ಮಲ್ಲಿ ಆಗುವಂಥದ್ದು. ಓಕೆ, ಅಂದರೆ ಈಗ ಬೇರೆ ನರ್ಸರಿಯಲ್ಲಿ ಅಂದರೆ ಗಿಡ ಕೊಡ್ತಾರೆ ಈಗ ನಮ್ಮ ಕೇಳಿದನ್ನು, ಬಟ್ ನಾವು ನಟ್ಟರೆ ಬಟ್ ಅದು ಆಗೋದಿಲ್ಲ. ಅದು ಕಾಯಿ ಆಗುದಿಲ್ಲ. ಅದು ಕೂಡ ಆಂಧ್ರದ ವೆರೈಟಿಗಳು ಇರ್ತದೆ. ಹಾಂ ಹಾಂ ಅದರಲ್ಲಿ ಕಾಯಿ ಆಗುವಂಥದ್ದು ಹಾಂ ಹಾಂ ಕಸಿ ಕಟ್ಟುವುದು. ಹಾಂ, ವೆರೈಟಿಯನ್ನು ನೋಡ್ಕೊಳ್ತೀವಿ ನಾವು. ಹೌದೌದು. ಇದು ಬನಾನಾ ಸಪೋಟ ಅಂತ. ಹಾಂ, ಬನಾನಾ ಥರ ಉದ್ದ ಬರುವಂಥ ಹ್ಞೂ, ಸಪೋಟ. ತಾಯಿ ಸಪೋರ್ಟ್ ಅಂತ ಹೇಳ್ತಾರೆ ಅದಕ್ಕೆ. ಇದು ಕಾಟಿಮೋನ ಅಂತ ಒಂದೇ ವರ್ಷದಲ್ಲಿ ಕಾಯಿ ಆಗುವಂಥದ್ದು. ಅದನ್ನು ಮಾವಿನಕಾಯಿ ದೊಡ್ಡದಿರುತ್ತಾ ಚಿಕ್ಕದಾ? ಇರುತ್ತೆ. ನೆಲದಲ್ಲಿ ನಟ್ಟರೆ ದೊಡ್ಡದಾಗ್ತದೆ. ಹಾಂ, ಪೋಟಲ್ಲಿ ನಟ್ಟರೆ ನಟ್ಟರೆ ಸ್ವಲ್ಪ ಚಿಕ್ಕ ಬರ್ತದೆ. ಮತ್ತು ಇದು ಕೂಡ ಗ್ರೇಪ್ ವೆರೈಟಿ. ಮಲಬಾರ್. ನೀವಾಗ ಹೇಳಿದ್ರಲ್ಲ ಇದು ಹಾಂ, ಸ್ಟಾರ್ ಫ್ರೂಟ್ ಅಂತ. ಸ್ಟಾರ್ ಫ್ರೂಟ್. ಹಾಂ, ಅದು. ಇದು ಮಲೇಷ್ಯಾದ ದೊಡ್ಡ ವೆರೈಟಿ. ಹಾಂ, ಮತ್ತು ಸ್ವೀಟ್ ಇರ್ತದೆ. ಹ್ಞೂ 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 ಇದು ನೆಲ್ಲಿಕಾಯಲ್ಲಿ ರೆಡ್ ವೆರೈಟಿ. ಹ್ಞೂ ಹ್ಞೂ ಕಾಯಿ ಕೂಡ ರೆಡ್, ಗಿಡ ಕೂಡ ರೆಡ್. ಓಕೆ. ಈಗ ಟೋಟಲ್ ಎಷ್ಟು ವೆರೈಟಿ ಇದು ನಿಮ್ಮಲ್ಲಿ? 850ರಿಂದ 900 ವೆರೈಟಿ ಉಂಟು ನಮ್ಮ. ಟೋಟಲ್ ಫ್ರೂಟ್ಸ್ ಇದು ಇದೆಯಲ್ಲ. ಹ್ಞೂ. ಮಾವಿನಕಾಯಲ್ಲಿ ಎಷ್ಟು ವೆರೈಟಿ ಇದೆ? ಮಾವಿನಕಾಯಿಯಲ್ಲಿ ಒಂದು 45ರಿಂದ 50. ಎಲ್ಲ ನಮ್ಮ ಊರಲ್ಲಿ ಆಗುವಂಥದ್ದು, ನಮ್ಮ ವೆದರಿಗೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಆಗುವಂಥದ್ದಿಲ್ಲ. ದಕ್ಷಿಣ ಕನ್ನಡದಲ್ಲಿ ಆಗ್ತದೆ. ಇದು ನಮ್ಮ ನೇರಳೆ ಹಣ್ಣಲ್ಲಿ ವೈಟ್ ಕಲರ್. ಹಾಂ ಹಾಂ ಹಾಂ, ಈಗ ಹೂ ಬಿಟ್ಟಿದೆ. ಈಗ ಹೂವಾಗಿದೆ. ಸ್ವಲ್ಪ ದಿವಸದಲ್ಲಿ ಕಾಯಿ ಆಗ್ತದೆ. ಹ್ಞೂ 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 ಅದ್ಯಾವುದು ಅದು ಇದಾ ಈ ಗಿಡ ಅಂತ? ಇಡುವ. ಹೌದು ಹೌದೌದು ಇದು ಹೌದು ಇದು ಜೀಗುಜ್ಜೆ ಅಂತ. ದಿಗುಜ್ಜೆ, ಓಕೆ.